ಮಂಗಳೂರು ನಗರ ಪ್ರದೇಶದ ಪ್ರಮುಖ ರಸ್ತೆಗಳು ಕೆಟ್ಟು ಹೋಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ. ಈ ನಡುವೆ ರಸ್ತೆಗಳು ಹೊಂಡಗುಂಡಿಗಳಿಂದ ತುಂಬಿದ್ದು ಪ್ಯಾಚ್ ವರ್ಕ್ ಕಾರ್ಯ ಕೂಡ ಪೂರ್ಣಗೊಂಡಿಲ್ಲ. ಇದನ್ನ ಮನಗಂಡ ಇಂಡಿಯನ್ ಸರ್ವಿಸ್ ಕ್ಲಬ್ನ 25ಕ್ಕೂ ಅಧಿಕ ಮಂದಿ ಸದಸ್ಯರು ತಮ್ಮದೇ ಸ್ವಂತ ಖರ್ಚಿನಲ್ಲಿ ರಸ್ತೆಯ ಹೊಂಡಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ನಗರದ ಜ್ಯೋತಿ ಸರ್ಕಲ್, ಹಂಪನಕಟ್ಟೆ, ಮಿಲಾಗ್ರಿಸ್ ರಸ್ತೆ, ಬಲ್ಮಠ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಕಿತ್ತು ಹೋಗಿರುವ ಇಂಟರ್ಲಾಕ್ ಹೊಂಡಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇವರ ಸಾಮಾಜಿಕ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ನೂರು ಪಾಲಿಗಿಂತ ಜಾಸ್ತಿ ಆಗಿರ್ತದೆ. ಈ ವಾಹನ ಸಂಚಾರವು ಸುಗಮವಾಗಿ ಆಗುತ್ತಿಲ್ಲ. ಇದಕ್ಕೆ ಕಾರಣ ಈಗ ಇರುವ ವಾಹನಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಇದರ ಜೊತೆ ಈ ಮಾರ್ಗದ ಗುಡ್ಡಿಗಳು ಸುಲಭವಾಗಿ ಸಂಚಾರವಾಗುವುದನ್ನು ತಡೆಗಟ್ಟುತ್ತದೆ. ಇದರಿಂದಾಗಿ ಒಂದು ಗುಡ್ಡಿಗೆ ದಾಟಲು ನಾವು ಕೇವಲ ಒಂದು 5 ಸೆಕೆಂಡ್ಗಳನ್ನು ಹಿಡಿದುಕೊಂಡರೆ 5 ಸೆಕೆಂಡ್ ಇಂಟು ನಂಬರ್ ಆಫ್ ಬಾಟಲ್ಸ್ ಇಂಟು ನಂಬರ್ ಆಫ್ ವೆಹಿಕಲ್ ಎಷ್ಟೋ ಗಂಟೆಗಳ ವಿಳಂಬ ಆಗುತ್ತದೆ. ಇದನ್ನು ಮನದಲ್ಲಿಟ್ಟುಕೊಂಡು ವೈಜ್ಞಾನಿಕವಾಗಿ ನಾವು ಈ ಕೆಲಸವನ್ನು ಕೈಗೊಂಡರೆ ಈ ವಾಹನದ ಅಥವಾ ರಸ್ತೆಯ ಸಮಸ್ಯೆಯು ಪರಿಹಾರವಾಗುತ್ತದೆ. ನಾವು ಇದಕ್ಕೆ ಕೆಲಸವನ್ನು ಶುರು ಮಾಡುವಾಗ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರನ್ನು ಭೇಟಿಯಾಯಿತು. ಅವರು